ಯಾರು ನೀನು? ನೀನು ಮದುವೆ ಮದುವೆ ಈ ಸಲ ನಿನಗೆ ಮದುವೆ ಮಾಡಿ. ನೀನು ಮದುವೆ ನೀನು ಸಂತೋಷವಾಯ್ತು. ನಿಮ್ಮನ್ನು ಕಾಣುವಾಗ ಸಂತೋಷವಾಗ್ತಾ ಉಂಟು. ಯಾಕೆ ಬಲ್ಲಯ್ಯ? ನಾನು ಇಲ್ಲಿ ಒಬ್ಬನೇ ಕುಳಿತುಕೊಂಡು ಹೊತ್ತಷ್ಟಾಯ್ತು. ನನಗೂ ಕೂಡ ಬೇಸರ ಆಗುತ್ತೆ. ಒಬ್ಬನೇ ಇರುವುದಲ್ವಾ, ಯಾರಾದ್ರೂ ಮಾತಾಡ್ಲಿಕ್ಕೆ ಬೇಕು. ನಿಮ್ಮನ್ನು ಕಾಣುವಾಗ ಮಾತಾಡ್ಲಿಕ್ಕೆ ನಾವು ಜನ ಅಲ್ಲ. ನೀವು ಇಷ್ಟುದ್ದ ಇದೆಯಾ? ನಮ್ಮ ಏನು ಗಾಂಭೀರ್ಯತೆ ಇಲ್ಲ. ಮದುವೆ ಅದು ಮೂರ್ತಿ ಚಿಕ್ಕದಾದರೂ ನಿಮ್ಮನ್ನು ಕಾಣುವಾಗ ಸಂತೋಷವಾಯ್ತು ನನಗೆ. ನೀವು ಹಾಸ್ಯದವರೇ? ಕೆಲವರು ಹಾಸ್ಯ ಮಾಡಬೇಕು ಬರುವಾಗಲೇ ನಗು ಬರ್ತದೆ. ನಿಮ್ಮನ್ನು ಕಾಣುವಾಗ ಸಂತೋಷವಾಯ್ತು, ಹಾಗಾಗಿ ನನಗೆ ನಗು ಬಂದ ಕಾಲಕ್ಕೆ ಬಂದ ಶಬ್ದ ಹೇಳ್ಬೇಕಾ? ನಾನು ಒಬ್ಬನೇ ಇಲ್ಲಿ ಇರುವುದು. ನೀನು ಯಾರಂತ ಹೇಳ್ಬೇಕು. ನಾನು ಯಾರಂತ ಗೊತ್ತಾಗಿಲ್ವಾ? ಕಾಣುತ್ತಾ ಇದೆ ಜಲರಾಶಿ. ಈ ಜಲರಾಶಿಗೆ ನಾನು ಇಲ್ಲಿಗೆ ನಾನು ಒಡೆಯ ಮುಸುಳಿಗೆ ಮಾಡಿದೆ. ಮತ್ತೊಮ್ಮೆ ಬೇಡ ಬೇರೆ ಯಾರ ನನ್ನ ಹೊರತು ಈ ಜಲದಿಗೆ ಒಡೆಯರಿದ್ರೆ ನಾವಿಬ್ರು ಮದುಗೈಟ ಅವರ ಮದುವೆ ಮತ್ತೊಬ್ಬರನ್ನು ಬರುವುದಕ್ಕಲ್ಲ, ಇಲ್ಲಿ ನಿಲ್ಲುವುದಕ್ಕೆ ಬಿಡುವುದಿಲ್ಲ. ಆದ್ದರಿಂದ ಇದನ್ನು ಬಿಡುತ್ತೇವೆ. ಬಿಡುವುದ ಮೊದಲು ನಮಗೆ ಒಂದು ಉತ್ತರ ಬೇಕು. ಏನದು? ಪ್ರಾಣಿಯ ಬಗ್ಗೆ ಶಿರಗಳು ಅವ ಹೇಗಿದ್ದ? 5 ಶಿರಗಳಿದ್ದ. 5 ಶಿರ 5 ಶಿರ 5 ಶಿರ ಹೌದಾ? ನನಗೆ ಗೊತ್ತೇ ಇಲ್ಲ. ನನಗೆ ಪಾಠ ಮಾಡ್ಲಿಕ್ಕೆ ನನಗೆ ಒಂದೇ. ನಾನು ತೋರಿಸಿದ್ರೆ ಏನು ಮಾಡ್ತೀಯ? ನುಂಗಿ ನುಂಗ್ತೀರ. ನೀವು ನುಂಗಿದ್ರೆ ನಾನು ಗಂಟಲಲ್ಲಿ ಇಳಿಯುವಂತಹ ನುಗ್ಗಿಸಿದ್ದೀರ. ಬನ್ನಿ ನೋಡುವ. ಯಾವ